ನಿನ್ನೆ ಕೊರೋನಾ ಲಾಕ್ಡೌನ್ ಇದ್ರೂ ಕೂಡ ಕುಲಾಲ್ ಸಂಘ ವಗ್ಗ ಹಾಗೂ ಕುಲಾಲ್ ಯುವ ವೇದಿಕೆ ಬಂಟ್ವಾಳ ಇದರ ಸದಸ್ಯರು ಬಡ ಮಹಿಳೆಯ ಮನೆ ದುರಸ್ತಿ ಕಾರ್ಯ ಮಾಡುವ ಮೂಲಕ ಸದುಪಯೋಗ ಪಡಿಸಿಕೊಂಡಿದ್ದಾರೆ. ಬಂಟ್ವಾಳ ತಾಲೂಕಿನ ಕಾವಳಮುಡೂರು ಗ್ರಾಮದ ಬರ್ಕಟ ಎಂಬಲಿನ ಮೋಹಿನಿ ಎಂಬ ಬಡ ಮಹಿಳೆಯ ವಾಸ್ತವ್ಯದ ಮನೆ ದುರಸ್ತಿ ಕಾಣದೆ ಕುಸಿಯುವ ಹಂತ ತಲುಪಿತ್ತು. ಈ ಬಗ್ಗೆ ಮಾಹಿತಿಯನ್ನು ಪಡೆದ ಕುಲಾಲ ಸಂಘಟನೆಗಳು ಭಾನುವಾರದ ಲಾಕ್ಡೌನ್ ಬಿಡುವಿನ ವೇಳೆಯನ್ನ ಸದುಪಯೋಗ ಪಡಿಸಿಕೊಂಡು ಮನೆ, ಶೌಚಾಲಯ, ರಸ್ತೆಯನ್ನ ದುರಸ್ತಿಪಡಿಸಿದ್ದಾರೆ. 30 ಮಂದಿ ಸದಸ್ಯರು ಶ್ರಮದಾನದಲ್ಲಿ ಭಾಗವಹಿಸಿದ್ರು.